ಹಿಮಾಚಲ ಪ್ರದೇಶದ ಬಿಲಾಸ್ಪುರ ಜಿಲ್ಲೆಯಲ್ಲಿ ಬಸ್ಸಿನ ಮೇಲೆ ಗುಡ್ಡವೇ ಜರಿದು ಬಿದ್ದುದರಿಂದ 15 ಮಂದಿ ಸಾವಿಗೀಡಾಗಿದ್ದಾರೆ. ಮಣ್ಣಿನಡಿ ಹುಡುಕಾಟ ಮುಂದುವರೆದಿದೆ. ಹಿಮಾಚಲ ಪ್ರದೇಶ ರಾಜ್ಯದ ಬಿಲಾಸ್ಪುರ ಜಿಲ್ಲೆಯ ಬರ್ದಿನ್ ಸಮೀಪದ ಬಾಲುಘಾಟ್ ಪ್ರದೇಶದಲ್ಲಿ ಬೆಳಿಗ್ಗೆ 6:45 ಗಂಟೆಗೆ ಈ ದುರಂತ ನಡೆದಿದೆ. ಖಾಸಗಿ ಬಸ್ನ ಮೇಲೆ ಭೂಕುಸಿತವಾಗಿದೆ. 25 ಪ್ರಯಾಣಿಕರಿದ್ದ ಬಸ್ಸು ಮರತೋನ್ನಿಂದ ಗುಮಾರ್ಮೀನ್ ಹೋಗುತ್ತಿತ್ತು. ಆರಂಭಿಕ ರಕ್ಷಣಾ ಕಾರ್ಯದಲ್ಲಿ 15 ಶವಗಳು ಸಿಕ್ಕಿವೆ. ಇನ್ನಷ್ಟು ಮಂದಿ ಮಣ್ಣಿನಡಿ ಸಿಲುಕಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನಕ್ಸ್, ಆರವ್, ಸಂಜೀವ್, ವಿಮ್ಲಾ, ಕುಮ್ಲೇಶ್, ಕಾಂತಾದೇವಿ, ಅಂಜನಾ, ಬಕ್ಷಿರಾಮ್, ನರೇಂದ್ರ ಶರ್ಮಾ, ಕಿಶನ್ ಲಾಲ್, ಚುನಿಲ್ ಲಾಲ್, ರಜನೀಶ್, ಸೋನು, ಶರೀಫ್ ಖಾನ್, ಪ್ರವೀಣ್ ಕುಮಾರ್ ಎಂದು ಮೃತರನ್ನ ಗುರುತಿಸಲಾಗಿದೆ. 8 ಮಂದಿ ಗಾಯಾಳುಗಳನ್ನ ಬಿಲಾಸ್ಪುರದ ಆಸ್ಪತ್ರೆಗೆ ಸೇರಿಸಲಾಗಿದೆ. 2 ದಿನ ಮಳೆ ಸುರಿದು ಮಳೆ ನಿಂತು ಹೋದ ಬಳಿಕ ಈ ಭೂಕುಸಿತ ನಡೆದಿದೆ. ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ 45 ವರ್ಷಗಳನ್ನ ಪೂರೈಸಿದ ಕಾಸರಗೋಡಿನ ವಿಶ್ವಾಸನೀಯ ಸಂಸ್ಥೆ ಶ್ರೀ ಕೃಷ್ಣ ಹಾರ್ಡ್ವೇರ್ ಇದೀಗ ವಿಶಾಲವಾದ ರೀತಿಯಲ್ಲಿ ಹೆಚ್ಚಿನ ಸೌಲಭ್ಯಗಳೊಂದಿಗೆ ಪುರಾತನ ಶೈಲಿಯ ಮಣಿಚಿತ್ರ ಮಾಡೆಲ್ ಲಾಕ್ಗಳಿಂದ ಹಿಡಿದು ಮನೆಯ ಸೌಂದರ್ಯವನ್ನ ಹೆಚ್ಚಿಸುವ ಸಣ್ಣ ಹಾಗೂ ದೊಡ್ಡ ರೀತಿಗಳ ನೂತನ ಲಾಕಿಂಗ್ ಸಿಸ್ಟಮ್, ಆಧುನಿಕತೆಗೆ ಹೊಂದಿಕೊಂಡು ಅಡುಗೆ ಕೋಣೆಗೆ ಬೇಕಾದ ಮಾಡ್ಯುಲರ್ ಕಿಚನ್ ವ್ಯವಸ್ಥೆ, ಕಿಚನ್ ಆಕ್ಸೆಸರೀಸ್, ವಿವಿಧ ರೀತಿಯ ಸ್ಟ್ರಾಂಗ್ ಹಾಗೂ ಶ್ರೇಷ್ಠ ಗುಣಮಟ್ಟದ ಲಾಕರ್ಗಳು, ವಿವಿಧ ಬ್ರ್ಯಾಂಡ್ಗಳ ಪೇಂಟ್ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ಎಲ್ಲಾ ರೀತಿಯ ವಸ್ತುಗಳು ಒಂದೇ ಕಡೆ ನಿಮ್ಮ ಬಜೆಟ್ಗನುಗುಣವಾಗಿ ಶ್ರೇಷ್ಠ ಗುಣಮಟ್ಟದ ಸಾಮಗ್ರಿಗಳು ಕೈಗೆಟಕುವ ದರಗಳಲ್ಲಿ ಲಭ್ಯ. ಶ್ರೀ ಕೃಷ್ಣ ಹಾರ್ಡ್ವೇರ್, ಎಂಚಿ ರೋಡ್, ಕಾಸರಗೋಡು. ಸಂಪರ್ಕಿಸಿ 04994 230645 or 223821.